ಸರ್ಕಾರದ ಆದೇಶದಂತೆ ರೈತರಿಗೆ ಸರ್ಕಾರದಿಂದ ಸೌಲಭ್ಯ ಸಿಗುವ ನಿಟ್ಟಿನಲ್ಲಿ ಫಾರ್ಮರ್ ರಿಜಿಸ್ಟ್ರೇಷನ್ ಯೂನಿಫೈಡ್ ಬೆನಿಫಿಷಿಯರಿ ಇನ್ಫಾರ್ಮೇಷನ್ ಸಿಸ್ಟಮ್ ಎಂಬ ತಂತ್ರಾಂಶದಲ್ಲಿ ರೈತರು ದಾಖಲೆಗಳನ್ನು ದಾಖಲಿಸಬೇಕಾಗಿದ್ದು ಅಕ್ಟೋಬರ್ 15ರವರೆಗೆ ಅವಧಿಯನ್ನು ವಿಸ್ತರಿಸಲಾಗಿದೆ. ಈ ಬಗ್ಗೆ ಬೈಂದೂರು ತಹಶೀಲ್ದಾರ್ ಶೋಭಾಲಕ್ಷ್ಮಿ ಅವರು ಮಾಹಿತಿಯನ್ನ ನೀಡಿದರು. ಕೃಷಿ ಭೂಮಿ ಹೊಂದಿರುವ ಸರ್ಕಾರಿ ನೌಕರರು ಮತ್ತು ತೆರಿಗೆ ಪಾವತಿದಾರರು ತಮ್ಮ ಆಧಾರ್ ನಂಬರ್, ಬ್ಯಾಂಕ್ ಖಾತಾ ನಂಬರ್ ಮತ್ತು ರೈತರಿಗೆ ಸಂಬಂಧಪಟ್ಟ ಎಲ್ಲ ಕೃಷಿ ಜಮೀನುಗಳ ಸರ್ವೆ ನಂಬರ್ಗಳ ಪಹಣಿ ಪತ್ರ ದಾಖಲಿಸಬೇಕಾಗಿರುತ್ತದೆ. ಆದ್ದರಿಂದ ಬೈಂದೂರು ತಾಲೂಕಿನ ಸಮಸ್ತ ರೈತರು ನಿಮ್ಮ ಖಾತಾ ಪುಸ್ತಕದ ಪ್ರತಿ, ಆಧಾರ್ ಪ್ರತಿ ಹಾಗೂ ಎಲ್ಲ ಕೃಷಿ ಜಮೀನುಗಳ ಮಾಹಿತಿಯನ್ನ ನೀಡಲು ಅಕ್ಟೋಬರ್ 11ರಿಂದ 15ರವರೆಗೆ ಸಮಯವನ್ನು ವಿಸ್ತರಿಸಲಾಗಿದೆ. ಈ 4 ದಿನದೊಳಗಡೆ ನಿಮ್ಮ ವ್ಯಾಪ್ತಿಯ ಗ್ರಾಮ ಲೆಕ್ಕಿಗರ ಕಚೇರಿಗೆ ತಲುಪಿಸಿ ಸರ್ಕಾರದಿಂದ ಸಿಗುವ ಸವಲತ್ತುಗಳಿಂದ ವಂಚಿತರಾಗದೆ ಸೂಕ್ತ ದಾಖಲೆಗಳನ್ನು ನೀಡಿ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಬೈಂದೂರು ತಹಶೀಲ್ದಾರ್ ಶೋಭಾಲಕ್ಷ್ಮಿ ಅವರು ಹೇಳಿದರು. ಈಗಾಗಲೇ ಫ್ರೂಟ್ಸ್ ಬಗ್ಗೆ ನಾವು ಲಾಸ್ಟ್ ವೀಕ್ ಎಲ್ಲರಿಗೂ ಪ್ರಚಾರ ಕೊಟ್ಟಿದ್ದೇವೆ. ಎಲ್ಲ ರೈತರು ಮತ್ತು ಸರ್ಕಾರಿ ಕೃಷಿ ಭೂಮಿ ಹೊಂದಿರುವಂತಹ ಸರ್ಕಾರಿ ನೌಕರರು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್, ಇವರು ಎಲ್ಲರೂ ಕೂಡ ಕೃಷಿ ಭೂಮಿ ಹೊಂದಿರುವಂತಹ ಎಲ್ಲರೂ RTC, ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ಬುಕ್ಗಳ ತಕ್ಷಣ ಆಯಾ ವಿಭಾಗಕ್ಕೆ ಸಂಬಂಧಪಟ್ಟ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ನೀಡಲಿಕ್ಕೆ ಮತ್ತು ಇದರಲ್ಲಿ ಸಿಗುವಂತಹ ರೈತರಿಗೆ ಸಿಗುವಂತಹ ಎಲ್ಲ ಸೌಲಭ್ಯನೂ ಕೂಡ ಪಡ್ಕೊಳ್ಳಿಕ್ಕಾಗಿ ಈಗಾಗಲೇ ನಾವು ಪ್ರಚಾರ ಮಾಡಿದ್ದೀವಿ. ಇನ್ನೂ 4 ದಿನಗಳ ಅವಕಾಶ ಇದ್ದು ತಕ್ಷಣ ತಂದುಕೊಟ್ಟಲ್ಲಿ ತಮ್ಮ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನು ನಾವು ಫ್ರೂಟ್ಸ್ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡುವುದಾಗಿ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಹಾಗಾಗಿ ನನ್ನ ಬೈಂದೂರು ತಾಲೂಕಿನ ಎಲ್ಲರೂ ಸಹ ದಾಖಲೆಗಳನ್ನು ತಕ್ಷಣ 2 ದಿನಗಳಲ್ಲಿ ನೀಡಬೇಕಾಗಿ ಈ ಮೂಲಕ ನಾನು ಕೋರಿಕೊಳ್ತಾ ಇದ್ದೀನಿ. ರವಿರಾಜ್, V4 ನ್ಯೂಸ್, ಬೈಂದೂರು.